ಕೃಷ್ಣನಗರಿಯನ್ನ ತಲ್ಲಣಗೊಳಿಸಿದ್ದ ನೇಜರು ಹತ್ಯಾಕಾಂಡದ ಆರೋಪಿ ಏರ್ ಇಂಡಿಯಾದ ಮಾಜಿ ಉದ್ಯೋಗಿ ಪ್ರವೀಣ್ ಚೌಗಲೆಯ ಮಹಜರು ಪ್ರಕ್ರಿಯೆ 98% ಪೂರ್ಣಗೊಂಡಿದೆ. ಗಗನಸಕ್ಕೆ ಸೇರಿದಂತೆ 4 ಅಮಾಯಕರನ್ನ ಕೊಂದ ಪ್ರವೀಣ್ ಚೌಗಲೆಯನ್ನ ತನಿಖೆಗಾಗಿ ನವೆಂಬರ್ 28ರವರೆಗೆ ಉಡುಪಿ ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡಿದ್ದರು. ಆದರೆ ಬಹುತೇಕ ತನಿಖೆ ಈಗಾಗಲೇ ಪೂರ್ಣಗೊಂಡಿರುವ ಹಿನ್ನೆಲೆ ಮುಂಚಿತವಾಗಿಯೇ ಆತನನ್ನು ಬಿಗಿ ಭದ್ರತೆಯಲ್ಲಿ ಕೋರ್ಟ್ಗೆ ಮರು ಹಾಜರುಪಡಿಸಲಾಯಿತು. ಉಡುಪಿಯ ಪ್ರಧಾನ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ದೀಪಾ ಸಮಕ್ಷಮ ಮಲ್ಪೆ ಪೊಲೀಸರು ಹಾಜರುಪಡಿಸಿದಾಗ ಆರೋಪಿಗೆ ಡಿಸೆಂಬರ್ 5ರವರೆಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಲಾಯಿತು. ಆರೋಪಿಯನ್ನು ಕೋರ್ಟಿಗೆ ಕರೆತಂದಾಗ ಬಿಗಿ ಪೊಲೀಸ್ ಭದ್ರತೆ ಏರ್ಪಡಿಸಲಾಗಿತ್ತು. ನ್ಯಾಯಾಂಗ ಬಂಧನದ ಹಿನ್ನೆಲೆಯಲ್ಲಿ ಆರೋಪಿ ಪ್ರವೀಣ್ ಚೌಗಲೆಯನ್ನು ಬಿಗಿ ಭದ್ರತೆಯಲ್ಲಿ ಹಿರಿಯಡ್ಕ ಸಬ್ ಜೈಲಿಗೆ ರವಾನೆ ಮಾಡಲಾಗಿದೆ. ನವೆಂಬರ್ 15ರಂದು ಆರೋಪಿಯನ್ನು ಕೋರ್ಟ್ಗೆ ಕರೆತಂದಿದ್ದ ವೇಳೆ 200ಕ್ಕೂ ಅಧಿಕ ಮಂದಿ ಪೊಲೀಸರನ್ನು ಸ್ಥಳದಲ್ಲಿ ನಿಯೋಜಿಸಲಾಗಿತ್ತು. ಇಂದು ಕೂಡ ನಗರದ ಆಯಕಟ್ಟಿನ ಭಾಗದಲ್ಲಿಯೂ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಕಳೆದ 1 ವಾರದಿಂದ ಪೊಲೀಸ್ ಕಸ್ಟಡಿಯಲ್ಲಿರುವ ಪ್ರವೀಣ್ನನ್ನು ಉಡುಪಿ ಮತ್ತು ಮಂಗಳೂರಿಗೆ ಬಿಗಿ ಭದ್ರತೆಯಲ್ಲಿ ಕರೆದುಕೊಂಡು ಹೋದ ಪೊಲೀಸರು ಮಹಜರು ಪ್ರಕ್ರಿಯೆ ಪೂರ್ಣಗೊಳಿಸಿದ್ದಾರೆ. ನೇಜಾರಿನ ಮನೆ, ಸಂತೆಕಟ್ಟೆ, ಕರಾವಳಿ ಬೈಪಾಸ್, ಹೆಜಮಾಡಿ, ಮುಲ್ಕಿಬಾಗ, ಕೆಪಿಟಿ ಬಳಿ ಇರುವ ಫ್ಲ್ಯಾಟ್, ಮಂಗಳೂರಿನಲ್ಲಿರುವ 2 ನಿವೇಶನ, ಸುರತ್ಕಲ್ನಲ್ಲಿ ಸ್ವಂತ ಮನೆಯಲ್ಲಿ ತಪಾಸಣೆ ಕಾರ್ಯವನ್ನು ಪೊಲೀಸರು ನಡೆಸಿದ್ದಾರೆ. ಹಲವಾರು ವರ್ಷಗಳಿಂದ ಮಂಗಳೂರಿನಲ್ಲಿ ಆತ ಉಳಿದುಕೊಂಡಿದ್ದರಿಂದ ಆತನ ಊರಾದ ಮಹಾರಾಷ್ಟ್ರದ ಸಾಂಗ್ಲಿಗೆ ಕರೆದುಕೊಂಡು ಹೋಗುವ ಪ್ರಕ್ರಿಯೆ ಇಲ್ಲ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಕೃತ್ಯಕ್ಕೆ ಬಳಸಿದ್ದ ಚಾಕು, ಮಾಸ್ಕ್, ಬ್ಯಾಗ್ ಸಹಿತ ಇತರ ವಸ್ತುಗಳನ್ನು ಆತನ ಮಂಗಳೂರು ಫ್ಲ್ಯಾಟ್ನಲ್ಲಿ ಪತ್ತೆಯಾಗಿದ್ದು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೊಲೆಯಾದ ಗಗನಸಕ್ಕೆ ಐನಾಜ್ರ ವಿಜಯ್ ಬಾಡಿಗೆ ರೂಮ್ ಬಳಿ ಪಾರ್ಕ್ ಮಾಡಿದ್ದ ಪ್ರವೀಣ್ ಚೌಗಲೆ ಹೆಸರಿನಲ್ಲಿದ್ದ ಸ್ಕೂಟಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರವೀಣ್ ಚೌಗಲೆ ಹೊಸ ಕಾರು ಖರೀದಿ ಮಾಡಿದ ಬಳಿಕ ತನ್ನಲ್ಲಿದ್ದ ಸ್ಕೂಟಿಯನ್ನು ಸಹೋದ್ಯೋಗಿ ಐನಾಜ್ಗೆ ನೀಡಿದ್ದ. ಆದರೆ ಆರೋಪಿ ಆಕೆಗೆ ಸ್ಕೂಟಿಯನ್ನು ಮಾರಾಟ ಮಾಡಿದ್ದಾನೆಯೇ ಅಥವಾ ಉಪಯೋಗಿಸಲು ನೀಡಿದ್ದಾನೆಯೇ ಎಂಬುದು ಪೊಲೀಸರು ಇನ್ನಷ್ಟೇ ವಿಚಾರಣೆ ನಡೆಸಬೇಕಿದೆ. ದೈಹಿಕವಾಗಿಯೂ ಸದೃಢನಾಗಿದ್ದ ಆರೋಪಿ ಪ್ರವೀಣ್ ಕುಸ್ತುಪಟುವಾಗಿದ್ದ. ಎದುರಾಳಿಯನ್ನು ಹೇಗೆ ಸೋಲಿಸುವುದು ಎಂದು ಆತ ತಿಳಿದುಕೊಂಡಿದ್ದ. ಹೀಗಾಗಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಚಾಕುವಿನಿಂದ 4 ಮಂದಿಯನ್ನು ಒಬ್ಬನೇ ಕೊಲ್ಲಲು ಸಾಧ್ಯವಾಯಿತು. ಕೊಲೆ ನಡೆಸಿದ ದಿನ ಮಾದಕ ದ್ರವ್ಯ ಏನಾದರೂ ಸೇವಿಸಿದ್ದಾನೆಯೇ ಎಂಬ ಬಗ್ಗೆ ಖಚಿತಪಡಿಸಿಕೊಳ್ಳಲು ಫಾರೆನ್ಸಿಕ್ ವಿಭಾಗದ ವೈದ್ಯರ ಮುಂದೆ ಹಾಜರುಪಡಿಸಲಾಗಿದ್ದು ವರದಿ ಇನ್ನಷ್ಟೇ ಪೊಲೀಸರ ಕೈ ಸೇರಬೇಕಿದೆ. ಆರೋಪಿಯ DNA ಪರೀಕ್ಷೆಗೆ ಪೊಲೀಸರು ಸಲ್ಲಿಸಿದ್ದ ಮನವಿಯನ್ನು ಪುರಸ್ಕರಿಸಿದ ನ್ಯಾಯಾಲಯ ಅನುಮತಿ ನೀಡಿತ್ತು. ವೈದ್ಯಾಧಿಕಾರಿಗಳು ಆರೋಪಿ ಪ್ರವೀಣ್ ಚೌಗಲೆಯ ರಕ್ತದ ಮಾದರಿಯನ್ನು ಪಡೆದುಕೊಂಡಿದ್ದಾರೆ. ಇಷ್ಟು ದಿನ ಬಿಗಿ ಭದ್ರತೆಯಲ್ಲಿ ಪೊಲೀಸ್ ವಶದಲ್ಲಿದ್ದ ಪ್ರವೀಣ್ ಚೌಗಲೆ ಇದೀಗ 14 ದಿನಗಳ ನ್ಯಾಯಾಂಗ ಬಂಧನದಲ್ಲಿದ್ದು ಹಿರಿಯಡ್ಕ ಜೈಲಿಗೆ ಶಿಫ್ಟ್ ಆಗಿದ್ದು ಪೊಲೀಸರು ತುಸು ನಿರಾಳರಾಗಿದ್ದಾರೆ. ಶೀಘ್ರದಲ್ಲಿ ಕೋರ್ಟಿಗೆ ಆರೋಪಿ ವಿರುದ್ಧ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಲಿದೆ. ಕ್ಷಣಾರ್ಧದಲ್ಲಿ ಮನೆಗೆ ಹೋಗಿ ಅಮಾಯಕ 4 ಜೀವ ತೆಗೆದ ಸೈಕೋ ಕಿಲ್ಲರ್ ಪ್ರವೀಣ್ ಚೌಗಲೆಗೆ ಮರಣದಂಡನೆಯ ಶಿಕ್ಷೆ ನ್ಯಾಯಾಲಯ ನೀಡಲಿ ಎಂಬುದು ಜನರ ಆಗ್ರಹವಾಗಿದೆ. ಹಿಂದೆ ಕೂತ್ಕೊಳ್ಳಿ.